ನಮಸ್ಕಾರ, ಈಸಿ ತುಳು ಚಾನೆಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಭೂತಕಾಲದ ವಿದ್ಯಾರ್ಥಕ ರೂಪವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಭೂತಕಾಲದ ಸಾಮರ್ಥ್ಯಾರ್ಥಕ ರೂಪವನ್ನು ಕಲಿಯುವ. ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಭೂತಕಾಲದಲ್ಲಿ ಯಾವುದೇ ಒಂದು ಕ್ರಿಯೆಯನ್ನು ಮಾಡಲು ಸಾಧ್ಯವಿತ್ತು ಅಥವಾ ಸಾಧ್ಯವಿರಲಿಲ್ಲ ಎಂಬುದನ್ನು ವ್ಯಕ್ತಪಡಿಸಲು ಭೂತಕಾಲದ ಸಾಮರ್ಥ್ಯಾರ್ಥಕ ರೂಪವನ್ನು ಉಪಯೋಗಿಸಲಾಗುತ್ತದೆ. ಈ ವಾಕ್ಯಗಳನ್ನೊಮ್ಮೆ ಗಮನಿಸಿ. ನೀನು ನನ್ನ ಜೊತೆ ಬರಬಹುದಿತ್ತು, ಆ ಕೆಲಸವನ್ನು ಅವನು ಮಾಡಬಹುದಿತ್ತು. ಕನ್ನಡದಲ್ಲಿ ಬರಬಹುದು, ಮಾಡಬಹುದು ಈ ಪದಗಳಿಗೆ ಸಹಾಯಕ ಕ್ರಿಯಾಪದ ಇರು ಎಂಬುದರ ಭೂತಕಾಲದ ರೂಪ ಇತ್ತು ಎಂಬ ಪದವನ್ನು ಸೇರಿಸಿ ಭೂತಕಾಲದ ಸಾಮರ್ಥ್ಯಾರ್ಥಕ ರೂಪವನ್ನು ರಚಿಸಲಾಗಿದೆ. ತುಳುವಿನಲ್ಲಿ ಭೂತಕಾಲದ ಸಾಮರ್ಥ್ಯಾರ್ಥಕ ರೂಪವನ್ನು ರಚಿಸಲು ಭೂತಕಾಲದ ಕ್ರಿಯಾನ್ಯೂನಕ್ಕೆ ಒಲಿ ಎಂಬ ಪ್ರತ್ಯಯವನ್ನು ಸೇರಿಸಬೇಕು. ಭೂತಕಾಲದ ಕ್ರಿಯಾನ್ಯೂನ ಪ್ಲಸ್ ಒಲಿ. ಉದಾಹರಣೆಗೆ, ಬರು ಅಂದರೆ ಬರು. ಬತ್ತದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಬತ್ತದು ಪ್ಲಸ್ ಒಲಿ ಬತ್ತದೊಲಿ. ಮಾತನಾಡೋ ತುಳುವಿನಲ್ಲಿ ಇದನ್ನು ಬೈದುಲಿ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಬರಬಹುದಿತ್ತು. ಮಲ್ಪು ಅಂದರೆ ಮಾಡು. ಮಲ್ತದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಮಲ್ತದು ಪ್ಲಸ್ ಒಲಿ ಮಲ್ತದೊಲಿ, ಅಂದರೆ ಮಾಡಬಹುದಿತ್ತು. ಸರಿ, ಈಗ ಈ ಎರಡು ವಾಕ್ಯಗಳನ್ನು ತುಳುವಿಗೆ ಅನುವಾದಿಸುವ. ನೀನು ನನ್ನ ಜೊತೆ ಬರಬಹುದಿತ್ತು. ತುಳುವಿನಲ್ಲಿ ನಿಕ್ಕು ಎನ್ನೊಟ್ಟು ಬೈದೊಲಿ, ಅಂದರೆ ನೀನು ನನ್ನ ಜೊತೆ ಬರಬಹುದಿತ್ತು. ನಿಕ್ಕು ಎನ್ನೊಟ್ಟು ಬೈದೊಲಿ. ಎರಡನೆಯದು, ಆ ಕೆಲಸವನ್ನು ಅವನು ಮಾಡಬಹುದಿತ್ತು. ತುಳುವಿನಲ್ಲಿ ಆ ಬೇಲಿನ ಆಯೆಗ್ ಮಲ್ತದೊಲಿ. ಆ ಬೇಲಿನ ಆಯೆಗ್ ಮಲ್ತದೊಲಿ. ಸಾಮಾನ್ಯವಾಗಿ ಇದನ್ನು ಚತುರ್ಥಿ ವಿಭಕ್ತಿ ಅಂದರೆ ಸಂಪ್ರದಾನ ವಿಭಕ್ತಿಯಲ್ಲಿ ಉಪಯೋಗಿಸಲಾಗುತ್ತದೆ. ಸರಿ, ಈಗ ನಾವು ಇನ್ನು ಕೆಲವು ಉದಾಹರಣೆಗಳನ್ನು ನೋಡುವ. ಪನು ಅಂದರೆ ಹೇಳು. ಪಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಪಂದು ಪ್ಲಸ್ ಒಲಿ ಪಂತೊಲಿ, ಅಂದರೆ ಹೇಳಬಹುದಿತ್ತು. ಇದು ಕ್ಲಾಸ್ ಎ ಗುಂಪಿಗೆ ಸೇರಿದ ಕ್ರಿಯಾಧಾತುವಾದ್ದರಿಂದ ದಾಕಾರವು ತಾಕಾರಕ್ಕೆ ಬದಲಾಗುತ್ತದೆ. ಕೇಣು ಅಂದರೆ ಕೇಳು. ಕೇಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಕೇಂದು ಪ್ಲಸ್ ಒಲಿ ಕೇಂದೊಲಿ, ಕೇಳಬಹುದಿತ್ತು. ತಿನ್ನು ಅಂದರೆ ತಿನ್ನು. ತಿಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ತಿಂದು ಪ್ಲಸ್ ಒಲಿ ತಿಂತೊಲಿ, ತಿನ್ನಬಹುದಿತ್ತು. ಜೆಪ್ಪು ಅಂದರೆ ಮಲಗು. ಜೆತುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಜೆತ್ತುದು ಪ್ಲಸ್ ಒಲಿ ಜೆತ್ತುದೊಲಿ. ಮಾತನಾಡೋ ತುಳುವಿನಲ್ಲಿ ಇದನ್ನು ಜೈದೊಲಿ ಎಂದು ಉಚ್ಚರಿಸಲಾಗುತ್ತದೆ, ಅಂದರೆ ಮಲಗಬಹುದಿತ್ತು. ಗೊಬ್ಬು ಅಂದರೆ ಆಟವಾಡು. ಗೊಬ್ಬುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಗೊಬ್ಬುದು ಪ್ಲಸ್ ಒಲಿ ಗೊಬ್ಬುದೊಲಿ, ಆಟವಾಡಬಹುದಿತ್ತು. ಕೊರು ಅಂದರೆ ಕೊಡು. ಕೊರ್ದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಕೊರ್ದು ಪ್ಲಸ್ ಒಲಿ ಕೊರ್ತೊಲಿ, ಕೊಡಬಹುದಿತ್ತು. ದೆತನು ಅಂದರೆ ತೆಗೆದುಕೊಳ್ಳು ಅಥವಾ ಕೊಂಡುಕೊಳ್ಳು. ದೆತೊಂದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ದೆತೊಂದು ಪ್ಲಸ್ ಒಲಿ ದೆತೊಂದೊಲಿ, ತೆಗೆದುಕೊಳ್ಳಬಹುದಿತ್ತು. ಉಪ್ಪು ಅಂದರೆ ಇರು. ಇತುದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಇತುದು ಪ್ಲಸ್ ಒಲಿ ಇತುದೊಲಿ, ಅಂದರೆ ಇರಬಹುದಿತ್ತು. ಆ ಅಂದರೆ ಆಗು. ಆದು ಎಂಬುದು ಭೂತಕಾಲದ ಕ್ರಿಯಾನ್ಯೂನ. ಆದು ಪ್ಲಸ್ ಒಲಿ ಆತೊಲಿ, ಅಂದರೆ ಆಗಬಹುದಿತ್ತು. ಸರಿ, ಈಗ ಭೂತಕಾಲದ ಸಾಮರ್ಥ್ಯಾರ್ಥಕದಲ್ಲಿ ನಿಷೇಧಾರ್ಥಕ ರೂಪವನ್ನು ನೋಡುವ. ತುಳುವಿನಲ್ಲಿ ಭೂತಕಾಲದ ಸಾಮರ್ಥ್ಯಾರ್ಥಕದಲ್ಲಿ ನಿಷೇಧಾರ್ಥಕ ರೂಪವನ್ನು ರಚಿಸಲು ಪ್ರತ್ಯೇಕ ಕ್ರಿಯಾ ರಚನೆ ಇಲ್ಲ. ಬದಲಿಗೆ ಸಹಾಯಕ ಕ್ರಿಯಾಪದ ಆಪಿನಿ ಇದರ ಭೂತಕಾಲದ ಸಂಶಯ ರೂಪ ಆತಂದು ಎಂಬ ಪದವನ್ನು ಕೃದಂತ ಭಾವನಾಮಕ್ಕೆ ಸೇರಿಸಬೇಕು. ಆಪಿನಿ ಅಂದರೆ ಆಗುವುದು. ಆತಂದು ಎಂಬುದು ಭೂತಕಾಲದ ಸಂಶಯ ರೂಪ, ಅಂದರೆ ಕನ್ನಡದಲ್ಲಿ ಆಗುತ್ತಿರಲಿಲ್ಲ. ಕೃದಂತ ಭಾವನಾಮ ಪ್ಲಸ್ ಆತಂದು.
ಬರು ಅಂದರೆ ಬರು. ಬರೆರೆ ಅಥವಾ ಬರ್ರೆ ಎಂಬುದು ಕೃದಂತ ಭಾವನಾಮ. ಬರ್ರೆ ಪ್ಲಸ್ ಆತಂದು, ಬರ್ರೆ ಆತಂದು ಅಂದರೆ ಬರಲಿಕ್ಕೆ ಆಗುತ್ತಿರಲಿಲ್ಲ. ಎಂಕ್ ಬರ್ರೆ ಆತಂದು, ನನಗೆ ಬರಲಿಕ್ಕೆ ಆಗುತ್ತಿರಲಿಲ್ಲ. ಸರಿ, ಇನ್ನಷ್ಟು ಉದಾಹರಣೆಗಳನ್ನು ನೋಡುವ. ಪೋ ಅಂದರೆ ಹೋಗು. ಪೋಯರೆ ಎಂಬುದು ಕೃದಂತ ಭಾವನಾಮ. ಪೋಯರೆ ಆತಂದು, ಹೋಗಲಿಕ್ಕೆ ಆಗುತ್ತಿರಲಿಲ್ಲ. ಉಣು ಅಂದರೆ ಊಟ ಮಾಡು. ಉಣೆರೆ ಅಥವಾ ಉಣ್ರೆ ಎಂಬುದು ಕೃದಂತ ಭಾವನಾಮ. ಉಣ್ರೆ ಆತಂದು, ಊಟ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ತೆಲಿಪು ಅಂದರೆ ನಗು. ತೆಲಿಪೆರೆ ಎಂಬುದು ಕೃದಂತ ಭಾವನಾಮ. ತೆಲಿಪೆರೆ ಆತಂದು, ನಗಲಿಕ್ಕೆ ಆಗುತ್ತಿರಲಿಲ್ಲ. ಕಲ್ಪು ಅಂದರೆ ಕಲಿ. ಕಲ್ಪೆರೆ ಎಂಬುದು ಕೃದಂತ ಭಾವನಾಮ. ಕಲ್ಪೆರೆ ಆತಂದು, ಕಲಿಯಲಿಕ್ಕೆ ಆಗುತ್ತಿರಲಿಲ್ಲ. ಸರಿ, ಈಗ ನಾವು ಉದಾಹರಣೆ ವಾಕ್ಯಗಳನ್ನು ನೋಡುವ. ನಿಕ್ಕು ಪರೀಕ್ಷೆಡು ಪಾಸ್ ಆತೊಲಿ, ಆಡ ಈ ಪ್ರಯತ್ನ ಬತ್ತಿಜ. ನೀನು ಪರೀಕ್ಷೆಯಲ್ಲಿ ಪಾಸ್ ಆಗಬಹುದಿತ್ತು, ಆದರೆ ನೀನು ಪ್ರಯತ್ನಿಸಲಿಲ್ಲ. ನಿಕ್ಕು ಪರೀಕ್ಷೆಡು ಪಾಸ್ ಆತೊಲಿ, ಆಡ ಈ ಪ್ರಯತ್ನ ಬತ್ತಿಜ. ನಿಕ್ಕು ಎನನ್ ಲೈದೊಲಿ, ಆಡ ಈ ಲೆತ್ತಿಜ. ನೀನು ನನ್ನನ್ನು ಕರೆಯಬಹುದಿತ್ತು, ಆದರೆ ನೀನು ಕರೆಯಲಿಲ್ಲ. ಅಲೆಗು ಆಯನು ಮದುವೆ ಆತೊಲಿ, ಆಡ ಅಲೆಗೆ ಇಷ್ಟ ಇತ್ತಿಜಿ. ಅವಳು ಅವನನ್ನು ಮದುವೆಯಾಗಬಹುದಿತ್ತು, ಆದರೆ ಅವಳಿಗೆ ಇಷ್ಟವಿರಲಿಲ್ಲ. ಅಲೆಗು ಆಯನು ಮದುವೆ ಆತೊಲಿ, ಆಡ ಅಲೆಗು ಇಷ್ಟ ಇತ್ತಿಜಿ. ಅಕ್ಲೆಗು ಅವಳು ಪೊಕ್ಕಡೆ ಕುಲ್ಲುನ ಬದಲು ಎಂಕ್ ಸಹಾಯ ಮಲ್ತುದಲಿ. ಅವರು ಅಲ್ಲಿ ಸುಮ್ಮನೆ ಕುಳಿತುಕೊಳ್ಳುವ ಬದಲು ನನಗೆ ಸಹಾಯ ಮಾಡಬಹುದಿತ್ತು. ಅಕ್ಲೆಗು ಅವಳು ಪೊಕ್ಕಡೆ ಕುಲ್ಲುನ ಬದಲು ಎಂಕ್ ಸಹಾಯ ಮಲ್ತುದೊಲಿ. ಆಯ್ಗು ಅಂತ ಬೇಗ ಬೈದೊಲಿ. ಅವನು ಸ್ವಲ್ಪ ಬೇಗ ಬರಬಹುದಿತ್ತು. ಆಯ್ಗು ಅಂತ ಬೇಗ ಬೈದೊಲಿ. ನಮಕು ಅಲೆಡ ಪಂತೊಲಿ, ನಾವು ಅವಳಿಗೆ ಹೇಳಬಹುದಿತ್ತು. ನಮಕು ಅಲೆಡ ಪಂತೊಲಿ. ಕಾಸು ಇದ್ದುದಂಡ ಒಂಜಿ ಕಾರ್ ದೆತೊಂದೊಲಿ. ದುಡ್ಡು ಇದ್ದಿದ್ದರೆ ಒಂದು ಕಾರು ಕೊಂಡುಕೊಳ್ಳಬಹುದಿತ್ತು. ಕಾಸು ಇದ್ದುದಂಡ ಒಂಜಿ ಕಾರು ದೆತೊಂದೊಲಿ. ಎಂಕ್ ಒರಿಯೆಗ್ ಮಲ್ಪರೆ ಆತಂದು, ನನಗೊಬ್ಬನಿಗೆ ಮಾಡಲಿಕ್ಕೆ ಆಗುತ್ತಿರಲಿಲ್ಲ. ಎಂಕ್ ಒರಿಯೆಗ್ ಮಲ್ಪರೆ ಆತಂದು. ಎಂಕ್ ನೆರ್ದು ಬೇಗ ಬರ್ರೆ ಆತಂದು, ನನಗೆ ಇದಕ್ಕಿಂತ ಬೇಗ ಬರಲಿಕ್ಕೆ ಆಗುತ್ತಿರಲಿಲ್ಲ. ಎಂಕ್ ನೆರ್ದು ಬೇಗ ಬರ್ರೆ ಆತಂದು. ಈರು ಎನನ್ ಲೈದಂಡಲ ಎಂಕ್ ಬರ್ರೆ ಆತಂದು, ಎಂಕ್ ಹುಷಾರಿತ್ತಿಜಿ. ನೀವು ನನ್ನನ್ನು ಕರೆದಿದ್ದರೂ ಕೂಡ ನನಗೆ ಬರಲಿಕ್ಕೆ ಆಗುತ್ತಿರಲಿಲ್ಲ, ನನಗೆ ಹುಷಾರಿರಲಿಲ್ಲ. ಈರು ಎನನ್ ಲೈದಂಡಲ ಎಂಕ್ ಬರ್ರೆ ಆತಂದು, ಎಂಕ್ ಹುಷಾರಿತ್ತಿಜಿ. ಸರಿ, ಇವತ್ತಿಗೆ ಎಷ್ಟು ಸಾಕು. ಮುಂದಿನ ಪಾಠದಲ್ಲಿ ನಾವು ತುಳುವಿನಲ್ಲಿ ಭೂತಕಾಲದ ಸಂಭವನಾರ್ಥಕ ರೂಪವನ್ನು ಕಲಿಯುವ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.